ಮೂಡುಬಿದ್ರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಕ್ರೀಡೆಯಲ್ಲಿ ತನ್ನದೇ ಛಾಪನ್ನು ಮೂಡಿಸಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಏನು ಕೀರ್ತಿಯನ್ನು ಪಡೆದಿರುವಂತಹ ಒಂದು ಶಿಕ್ಷಣ ಸಂಸ್ಥೆ. ಇದರ ಜೊತೆಗೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನವು ತನ್ನ 16 ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಈ ಸಮಾಜದಲ್ಲಿ ಗುರುತಿಸಿಕೊಂಡಿದೆ. ಇಂತಹ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಆಳ್ವಾಸ್ ಪ್ರಗತಿ ಅನ್ನುವಂಥದ್ದು ಒಂದು ಕಳಶಪ್ರಾಯವಾಗಿರುವಂತಹ ಒಂದು ಚಟುವಟಿಕೆ ನಮ್ಮದು. ಇದೀಗ 13ನೇ ಆವೃತ್ತಿಯ ಆಳ್ವಾಸ್ ಪ್ರಗತಿ ಅಕ್ಟೋಬರ್ 6 ಮತ್ತು 7ರಂದು ಮೂಡುಬಿದ್ರೆಯ ವಿಧಿಗಿರಿ ಆವರಣದಲ್ಲಿ ನಡೆಯಲಿಕ್ಕಿದೆ. ಕಳೆದ 3 ತಿಂಗಳಲ್ಲಿ ಸುಮಾರು ಈ ಪೂರ್ವಭಾವಿ ಸಭೆಗಳೆಲ್ಲ ನಡೆಸಿದ್ದೇವೆ ನಾವು. ಮುಖ್ಯವಾಗಿ ಕೆಲವು ಎಲ್ಲರೂ MLAಗಳು ನನಗೆ ಸಹಕಾರ ಕೊಟ್ಟಿದ್ದಾರೆ. ಅವರ ಕ್ಷೇತ್ರದಲ್ಲಿ ಪ್ರಾಂಶುಪಾಲರ, ಪ್ಲೇಸ್ಮೆಂಟ್ ಆಫೀಸರ್ಸ್ಗಳ ಮತ್ತು ಬೇರೆ ಬೇರೆ ಜನರ ಒಂದು ಸಭೆಗಳನ್ನೆಲ್ಲ ಕರೆದು ಭಾರಿ ವಿಶೇಷ ಒಂದು ಬಲ ಬಂದಾಗೆ ನಮಗೆ ಆಗಿದೆ. ಯಾಕೆ ಹೇಳಿದರೆ ನೇರವಾಗಿ ನಮಗೆ ಆ ಪ್ರಾಂಶುಪಾಲರಿಗೆ ಸಂಪರ್ಕ ಮಾಡಲಿಕ್ಕೆ ಆಗ್ತದೆ. ಮತ್ತು ನಮ್ಮ ಮೂಲ ಉದ್ದೇಶ ಏನು ಹೇಳಿದರೆ ಆದಷ್ಟು ಗ್ರಾಮೀಣ ಭಾಗದ ಮಕ್ಕಳಿಗೆ ಉದ್ಯೋಗ ನೀಡಬೇಕು, ಅವರಿಗೆ ಕೂಡ ಮೊದಲೇ ಮಾಹಿತಿ ಬರಬೇಕು. ಆ ಕಾರಣಕ್ಕೆ ನಮ್ಮ ಇಂಟರ್ನೆಟ್ ಸೈಟ್ ಇರಲಿ, ಆ ಪುಸ್ತಕಗಳು ಏನು ನಿಮ್ಮ ಕೈಯಲ್ಲಿದೆ ಅದು ನಾಳ್ದು ಆಲ್ಮೋಸ್ಟ್ ಒಂದು 8,000 ಪುಸ್ತಕಗಳು ಅದನ್ನು ನಾವು ಎಲ್ಲ ಮಕ್ಕಳಿಗೆ ನೀಡ್ತಿದ್ದೇವೆ. ಸೊ ಅದರ ಮುಖಾಂತರ ಅವರಿಗೆ ಮಾಹಿತಿ ಮೊದಲೇ ಪಡಿತಾರೆ. ಈ ಮಾಹಿತಿ ಪಡೆಯೋದು ಭಾರಿ ಅಗತ್ಯ. ಯಾಕೆ ಹೇಳಿದ್ರೆ ಸುಮ್ಮನೆ ಅಲ್ಲಿ ನೇರವಾಗಿ ಬರೋದಲ್ಲ. ನಾನು ನಿಮ್ಮ ಮುಖಾಂತರ ಕೂಡ ವಿನಂತಿ ಮಾಡ್ತಿದ್ದೇನೆ, ಎಲ್ಲ ಮಕ್ಕಳು ಯಾರು ಇದಕ್ಕೆ ಉದ್ಯೋಗ ಮೇಳಕ್ಕೆ ಬರ್ತಿದ್ದಾರೆ, ಈ ಉದ್ಯೋಗ ಮೇಳ ಕೇವಲ ಒಂದು ಫ್ರೆಷರ್ಸ್ಗೆ ಮಾತ್ರ ಅಲ್ಲ, ಈ ಉದ್ಯೋಗ ಮೇಳ ಈವನ್ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ಗಳು ಕೂಡ ಅದಕ್ಕೆ ಉಪಯೋಗ ಮಾಡ್ಬೋದು. ಆದರೂ ಮೊದಲು ಅವರು ಅಂಥ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಅವ್ರು ಬರಬೇಕು. ಯಾಕೆ ಹೇಳಿದರೆ ಸ್ವಲ್ಪ ಅವರು ಪ್ಲ್ಯಾನ್ ಮಾಡ್ಬೋದು. ಈಗ 200 ಕಂಪನೀಸ್ ಇರುವಾಗ ನ್ಯಾಚುರಲಿ ಅವ್ರಿಗೆ ಗೊತ್ತಿರೋದಿಲ್ಲ ಎಲ್ಲಿ ಹೋಗಬೇಕಂತ. ಇದರಲ್ಲಿ ಅವ್ರು ಜಾಟ್ ಡೌನ್ ಮಾಡ್ಬೋದು, ಯಾವುದೆಲ್ಲ ಕಂಪನಿಗಳಿಗೆ ಒತ್ತು ಕೊಡಬೇಕಂತ ಆ ಒಂದು ಮುಂದೆ ಅವರು ಪ್ಲ್ಯಾನ್ ಮಾಡ್ಬೋದು. ಸೊ ಆ ಕಾರಣಕ್ಕೆ ಎಲ್ರಿಗೂ ನನ್ನ ವಿನಂತಿ ಏನು ಹೇಳಿದರೆ, ಮೊದಲು ನೀವು ಅದನ್ನು ಆ ಸಿದ್ಧತೆ ನೀವುಗಳು ಮಾಡಿ. ಯಾಕೆ ಹೇಳಿದರೆ ಆ ಸಿದ್ಧತೆ ಮಾಡಿದರೆ ಮಾತ್ರ ನಿಮಗೆ ಪ್ರಯೋಜನಕಾರಿ ಆಗ್ತದೆ, ಇಡೀ ಉದ್ಯೋಗ ಮೇಳ ಪ್ರಯೋಜನಕಾರಿ ಆಗ್ತದೆ. ಆಲ್ಮೋಸ್ಟ್ ಒಂದು 248 ಕಂಪನಿಗಳು ರಿಜಿಸ್ಟರ್ ಆಗಿದ್ರು. ಅದರಲ್ಲಿ ಇನ್ನೂವರೆಗೆ ನಾವು 192 ಕಂಪನಿಗಳನ್ನು ಅಪ್ರೂವಲ್ ಕೊಟ್ಟಿದ್ದೇವೆ. 192 ಕಂಪನಿಗೆ ಅಪ್ರೂವಲ್ ಕೊಟ್ಟಿದ್ದೇವೆ. 248 ಕಂಪನಿಗಳು ಮೊದಲು ರಿಜಿಸ್ಟರ್ ಆಗಿದ್ದರು. ಈಗ ನಾವು ಲೆಕ್ಕ ನೋಡಿದರೆ ಆಲ್ಮೋಸ್ಟ್ ಒಂದು 13,605 ಬೇರೆ ಬೇರೆ ಕ್ಷೇತ್ರದಲ್ಲಿ, ಒಂದು 12 ಕ್ಷೇತ್ರದಲ್ಲಿ ನಿಮಗೆ ಬೇರೆ ಬೇರೆ ಆಪರ್ಚುನಿಟೀಸ್ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ಅದು ಎಲ್ಲ ನಿಮ್ಮ ಕೈಯಲ್ಲಿ ಆ ಪುಸ್ತಕ ಮುಖಾಂತರ ನಿಮಗೆ ನೋಡ್ಬೋದು ಯಾವುದಂತ. ಈವನ್ ಈ ಸಲ UAE ಇಂದ, ಮುಖ್ಯವಾಗಿ ದುಬೈ, ಸೌದಿ, ಅಲ್ಲಿಂದ ಎಕ್ಸ್ಪರ್ಟೈಸ್ ಕಂಪನಿ, ದೊಡ್ಡ ಸ್ಟಾಫಿಂಗ್ ಕಂಪನಿ ಅಲ್ಲಿದ್ದು ಆಲ್ಮೋಸ್ಟ್ ಒಂದು 10,000 ಎಂಪ್ಲಾಯೀಸ್ ಆಲ್ರೆಡಿ ಇದ್ದಾರೆ ಅಲ್ಲಿ. ಸೊ ಆ ಕಂಪನಿ ಕೂಡ ಬರ್ತೊಂಡು. ಬುರ್ಜಿಲ್ ಹೋಲ್ಡಿಂಗ್ಸ್ ಅಂತ, ಇವರು ತುಂಬ ಹೈರಿಂಗ್, ನಾವು ಯಾವತ್ತಿಗೆ ಮೆಡಿಕಲ್ ಹೈರಿಂಗ್ ಎಲ್ಲ ಉದ್ಯೋಗ ಮೇಳದಲ್ಲಿ ನೋಡ್ತಿರ್ಲಿಲ್ಲ. ಈ ವರ್ಷ MD, MS, MBBS ಅಂತ ಕೂಡ ಹೈರಿಂಗ್ ನಮಗೆ ಕಾಣಲಿ ಸಿಗ್ತಾ ಉಂಟು. ಅದರ ಜೊತೆಗೆ BMS, BNYS, BHMS ಇಂಥವರು ಮೆಡಿಕಲ್ ಕೋಡಿಂಗ್ ಮಾಡಿದವರು ಸ್ವಲ್ಪ ಒಂದು ಅನುಭವ ಇದ್ದವರು, ಅವರಿಗೆ ಕೂಡ ಸುಮಾರು ಆಪರ್ಚುನಿಟೀಸ್ ನಮಗೆ ಕಾಣಲಿ ಸಿಗ್ತಾ ಉಂಟು. ಆಲ್ಮೋಸ್ಟ್ ಒಂದು 35ರಿಂದ 85 ಲಕ್ಷ ತನಕ ಕೊಡ್ತಿದ್ದಾರೆ ಆ ಬುರ್ಜಿಲ್ ಹೋಲ್ಡಿಂಗ್ ಅಂತ ಕಂಪನಿ. ಅದನ್ನು ಬಿಟ್ಟು ಫ್ಯಾಕ್ಸೆಟ್ ಅಂತ ಒಂದು ಕಂಪನಿ, ಇವರು MBA, MCOM, BCOM, BBA ಅನ್ನು ಹೈರ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 7 ಲಕ್ಷದ ಪ್ಯಾಕೇಜ್ ಅವರು ನೀಡ್ತಿದ್ದಾರೆ ಮಕ್ಕಳಿಗೆ. ಆಲ್ಮೋಸ್ಟ್ ಒಂದು 70 ಓಪನಿಂಗ್ಸ್ ನಮಗೆ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಉಂಟು. ಫ್ಯಾಕ್ಸೆಟ್ ಅಂತ ಭಾರಿ ಪ್ರಸಿದ್ಧ ಕಂಪನಿ, IT ಸೆಕ್ಟರಲ್ಲಿ ಭಾರಿ ಗೊತ್ತಿದ್ದ ಕಂಪನಿ. ಸೊ ಆ ಕಂಪನಿ ಕೂಡ ಹೈದರಾಬಾದ್ ಮೂಲದಿಂದ ಬರ್ತಾ ಉಂಟು. ಯಾಕೆ ಹೇಳಿದ್ರೆ ಈ ಜಾಬ್ ಆಪರ್ಚುನಿಟೀಸ್ ಮುಖ್ಯವಾಗಿ ಹೈದರಾಬಾದಲ್ಲಿ ಸಿಗ್ತದೆ ಆ ಕಂಪನಿಯಿಂದ. ನಾನು ಮೊದಲೇ ಹೇಳಿದೆ, ಈ ವರ್ಷ ಸುಮಾರು ನಮಗೆ ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಭಾರಿ ಒತ್ತು ಕೊಟ್ಟಿದೆ. ಪ್ರತಿ ವರ್ಷ ಒತ್ತು ಕೊಡ್ತಾರೆ. ಆದರೂ ಈ ವರ್ಷ ವಿಶೇಷವಾಗಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ನವರಿಗೆ ಸುಮಾರು ಜಾಬ್ಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ಅದರಲ್ಲಿ ಕೂಡ ಒಂದು 25 ಕಂಪನಿಗಳು, ಮುಖ್ಯವಾಗಿ ಒಂದು 250 ಉದ್ಯೋಗಗಳನ್ನು ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಕೊಡ್ತಾ ಇದ್ದಾರೆ. ಸೊ ಇದನ್ನು ಕೂಡ ಒಂದು ಹೈಲೈಟೆಡ್ ಪಾಯಿಂಟ್ ಇದು. ಯಾಕೆ ಹೇಳಿದ್ರೆ ಒಂದು ಕಾಲದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಸ್ಗೆ ಜಾಬ್ ಇಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. ಈಗ ಬೇಕಾದಷ್ಟು ಜಾಬ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ಸೊ ಇದನ್ನು ಕೂಡ ಒತ್ತು ಕೊಡಬೇಕು. ಬೇರೆ ಬೇರೆ ಕಡೆಯಲ್ಲಿ ನಾವು ಪ್ರಚಾರ ಕೂಡ ಮಾಡಿದ್ದೇವೆ. ನಾವು ಕಾರವಾರ, ಹುಬ್ಳಿ, ಬೆಳಗಾವಿ ಇಂಥ ಬೇರೆ ಬೇರೆ ಕಡೆಗಳಲ್ಲಿ ನಾವು ಇಂಥ ಪ್ರೆಸ್ ಮೀಟ್ಗಳನ್ನು ಮಾಡಿ ಆದಷ್ಟು ಅಲ್ಲಿಂದ ಮಕ್ಕಳನ್ನು ಕೂಡ ನಾವು ಕರೀತಾ ಇದ್ದೇವೆ. ಆಲ್ಮೋಸ್ಟ್ ಒಂದು 1,500 ನಾವು ಫ್ರೀ ಅಕೊಮಡೇಷನ್ ಅಲ್ಲಿ ನೀಡ್ತಿದ್ದೇವೆ. ಸೊ ಮಕ್ಕಳು ಬೇರೆ ಊರಿಂದ ಕೂಡ ಬರ್ಬೋದು ಅಂತ ಕೇಳ್ತಿದ್ದೇನೆ. ಈ ಪ್ರಾಮಿನೆಂಟ್ ಕಂಪನೀಸ್ ಎಸ್ಪೆಷಲಿ ಈ ಮೆಕ್ಯಾನಿಕಲಲ್ಲಿ ಅಜಾಕ್ಸ್ ಸಿಸ್ಟಮ್, ಏಸ್ ಡಿಸೈನರ್, ಟೊಯೋಟಾ ಇಂಡಸ್ಟ್ರೀಸ್, ಬುಲ್ಲರ್, ಸ್ವಿಚ್ ಗೇರ್ ಅಂಥ ಬೇರೆ ಬೇರೆ ಪ್ರಸಿದ್ಧ ಕಂಪನಿಗಳು ಕಾಣಲಿಕ್ಕೆ ಸಿಗ್ತಾ ಉಂಟು. ಆಲ್ಮೋಸ್ಟ್ 1,700 ಆಪರ್ಚುನಿಟೀಸ್ ಹುದ್ದೆಗಳು ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಕೊಡ್ತಿದ್ದಾರೆ. ನಾನು ಪ್ರತಿ ಬಾರಿ ಹೇಳ್ತೇನೆ, ITI ಮಕ್ಕಳು
ITI ಅವರು ಜಾಸ್ತಿ ಇದಕ್ಕೆ ಒತ್ತು ಕೊಡಬೇಕು. ಈ ವರ್ಷ ಕೂಡ ITIಗೆ ಆಲ್ಮೋಸ್ಟ್ 1682 ಬೇರೆ ಬೇರೆ ಹುದ್ದೆಗಳು ಆ ಕಂಪನಿಗಳಲ್ಲಿ ನಮಗೆ ಕಾಣಸಿಗ್ತಾ ಉಂಟು. ಅದರಲ್ಲಿ ಕೂಡ ಈವನ್ ಹುಡುಗಿಯರಿಗೆ ಎಸ್ಪೆಷಲಿ ಡೈವರ್ಸಿಟಿ ಹೈರಿಂಗ್ ಅದು ಭಾರಿ ಅಗತ್ಯ. ಆಲ್ಮೋಸ್ಟ್ ಒಂದು 10 ವರ್ಷದಿಂದ ನಾವು ನೋಡ್ತಿದ್ದೇವೆ ಪ್ರತಿ ಕಂಪನಿಯಲ್ಲಿ ಹುಡುಗಿಯರ ಸಂಖ್ಯೆ ಜಾಸ್ತಿ ಆಗಬೇಕಂತ. ಆ ನಿಟ್ಟಿನಲ್ಲಿ ಏನಾಗಿದೆ ಹೇಳಿದರೆ ಈ ಅಕೌಂಟಿಂಗ್ ಜಾಬ್ಗಳು, ಈ ಕ್ಲರಿಕಲ್ ಜಾಬ್ಗಳು ಸುಮಾರು ಇಂಥ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಕಾಣ್ತಾ ಉಂಟು. ಸೊ BCom BBM ಮಕ್ಕಳೆಲ್ಲ ಇದಕ್ಕೆ ಒತ್ತು ಕೊಡ್ಬೋದು. ಇದನ್ನು ಬಿಟ್ಟು ಈವನ್ ಸ್ವಲ್ಪ ಈಗ TVS ಕಂಪನಿ ಅಂತ ನಿಮಗೆ ಗೊತ್ತಿದ್ದದ್ದು ಮೈಸೂರಲ್ಲಿದೆ. ಸೊ ಆ ಕಂಪನಿಯಲ್ಲಿ ಕೂಡ ಬೇಕಾದಷ್ಟು ಈ ಲೇಡೀಸ್ಗೆ ಭಾರಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಸಣ್ಣ ತುಂಬ ಹಾರ್ಡ್ ಇಂಟೆನ್ಸಿವ್ ಲೇಬರ್ ಏನಿರುವುದಿಲ್ಲ, ಸ್ವಲ್ಪ ಬೇಸಿಕ್ ಎಲ್ಲ ವರ್ಕನ್ನು ಕೊಟ್ಟು ಅಲ್ಲಿ ಕೂಡ ಉದ್ಯೋಗಗಳು ಬೇಕಾದಷ್ಟು ನಮಗೆ ಕಾಣಿಸಿಗ್ತಾ ಉಂಟು. ಕಾಮರ್ಸ್ ಮತ್ತು ಸೈನ್ಸ್ ಮತ್ತು ಆರ್ಟ್ಸ್ ಇಂಥವರಿಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಉಂಟು. 3477 ಆಪರ್ಚುನಿಟೀಸ್ ಅಕ್ರಾಸ್ ಸೆಕ್ಟರ್. ಈಗ BBM BCom ಮಾಡಿದವರಿಗೆ ಎಲ್ಲ ಸೆಕ್ಟರ್ಸಲ್ಲಿ, ಇದು ಕೇವಲ ಒಂದು ಸೆಕ್ಟರಲ್ಲಿ ನಾವು ನೋಡಲಿಕ್ಕೆ ಆಗೋದಿಲ್ಲ, ಎಲ್ಲ ಸೆಕ್ಟರ್ಸಲ್ಲಿ ಕೂಡ ವಿಶೇಷ ಒತ್ತು ಕೊಡ್ತಿದ್ದಾರೆ. ಸೊ ಕಾಮರ್ಸ್, ಸೈನ್ಸ್ ಮತ್ತು ಆರ್ಟ್ಸ್. ಸೊ ಲಾಸ್ಟ್ ಇಯರ್ ಕೂಡ ನಾವು ನೋಡಿದ್ದೇವೆ ಸ್ವಲ್ಪ ಸೈನ್ಸಿಗೆ ಎಸ್ಪೆಷಲಿ ಎಲ್ಲರೂ ಹುಡುಗರಿಗೇ ವೇಟೇಜ್ ಕೊಡ್ತಿದ್ರು. ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್, ಯಾವುದು ನಿಮಗೆ ಬಯೋಕಾನ್ ಇಂಥೆಲ್ಲ ಕಂಪನೀಸ್ ನೀವು ನೋಡ್ತೀರಿ, ಫಾರ್ಮಾ ಕಂಪನಿಗಳು. ಈ ವರ್ಷ ವಿಶೇಷವಾಗಿ ನಾವು ಕೂಡ ಹೋದ ವರ್ಷದ್ದು ಆ ಗ್ಯಾಪನ್ನು ಅರ್ಥ ಮಾಡ್ಕೊಂಡು ಈ ವರ್ಷ ಜಾಸ್ತಿ ಅದಕ್ಕೆ ಒತ್ತು ಕೊಟ್ಟು ಬೇರೆ ಬೇರೆ ಹೈದರಾಬಾದಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ಕಂಪನೀಸ್ ಬರ್ತಾಯಿದೆ. MSN ಲ್ಯಾಬ್ ಅಂತ, ಆ್ಯಂಥಮ್ ಬಯೋಸೈನ್ಸ್, ಬಯೋಪ್ಲಸ್, ಪ್ರಕೃತಿ ನಮ್ಮ ಕಾರವಾರ ಆಚೆದು ಕಂಪನಿ, ನಮ್ಮ ಉತ್ತರ ಕನ್ನಡದ ಕಂಪನಿ, ಹಾಗೆ ಬೇರೆ ಬೇರೆ ಲೀಡಿಂಗ್ ಫಾರ್ಮಾ ಕಂಪನಿಗಳೆಲ್ಲ ಬರ್ತಿದೆ. 263 ಹುದ್ದೆಗಳು BSc MSc BPharm MPharm ಮಕ್ಕಳಿಗೆ ಅಲ್ಲಿ ಒದಗಿಸಲಾಗಿದೆ. ಇದು ಬಿಟ್ಟು IT ಸೆಕ್ಟರ್ ಅಷ್ಟು ಒಳ್ಳೆ ರೀತಿಯಲ್ಲಿ ಬಿಲ್ಡಪ್ ಆಗಲಿಲ್ಲ. ನಾನು ನಿಮಗೆ ಪ್ರತಿ ಬಾರಿ ಹೇಳ್ತಿದ್ದೇನೆ, ಕಳೆದ 2 ವರ್ಷದಿಂದ IT ಸೆಕ್ಟರ್ ಡೌನ್ ಆಗೋದು ನಾವು ನೋಡ್ತಾ ಇದ್ದೇವೆ. ಈ ವರ್ಷ ಕೂಡ ಕಂಪ್ಯಾರಿಟಿವ್ಲಿ ಬೇರೆ ಸೆಕ್ಟರ್ಸ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಮ್ಮಿ ಆಪರ್ಚುನಿಟೀಸ್ ನಾವು ನೋಡ್ತಾ ಇದ್ದೇವೆ. ಸುಮಾರು ಕಂಪನಿಗಳಲ್ಲಿ ಫ್ರೀಸ್ ಕೂಡ ಆಗಿತ್ತು. ಯಾವತ್ತಿಗೂ ಬರುವ ನಮ್ಮ ಒರಾಕಲ್ ಇಂಥ ಕಂಪನಿ ಕೂಡ ಈ ಸಲ ಫ್ರೀಸ್ಡ್ ಆಗಿದೆ. ಬಟ್ ಅದರಲ್ಲಿ ಕೂಡ ಇಲ್ಲಿ ಲೋಕಲ್ ಕಂಪನಿಗಳು ವಿನ್ಮ್ಯಾನ್, ಸೆನ್ನಾಕ್ಸ್, ಕಂಬ್ಳ ಇಂಥ ಕಂಪನಿಗಳು, ಅದರ ಜೊತೆಗೆ ನಮ್ಮ ಇನ್ಫಾರ್ಮ್ಯಾಟಿಕ್ ಅಂತ ಕಂಪನಿ, ಇದು ತುಂಬ ಪ್ರಸಿದ್ಧ ಕಂಪನಿ IT ಸೆಕ್ಟರಲ್ಲಿ. ಅವರು ಕೂಡ ಆಲ್ಮೋಸ್ಟ್ 8 ಓಪನಿಂಗ್ಸ್ಗೆ ಬರ್ತಿದ್ದಾರೆ. ಸೊ 500 ನಾನ್ ಕೋರ್ ಜಾಬ್ಸ್ ಕೂಡ ಉಂಟು ಈ IT ಮಕ್ಕಳಿಗೆ. ಅರೌಂಡ್ 500 ನಾನ್ ಕೋರ್ ಜಾಬ್ಸ್ ಕೂಡ, ಇದು ಕೋರ್ ಆಗಿ IT ಜಾಬ್ಸ್ ಅಲ್ಲ. ಹಾಗೆಯೇ WNS ಗ್ಲೋಬಲ್, 24/7 ದಿಯಾ ಸಿಸ್ಟಮ್ಸ್, ಸೆಜಿಲಿಟಿ, ಜೆನಿಸಿಸ್ ಇಂಥ ಬೇರೆ ಬೇರೆ ಈ ITS ಕಂಪನಿಗಳು, ಈ ಸಪೋರ್ಟ್ ಕಂಪನಿಗಳು, ಇದು 2000 ಓಪನಿಂಗ್ಸ್ ನಾವು ಕಾಣಲಿಕ್ಕೆ ಸಿಗ್ತಾ ಉಂಟು. ಇದನ್ನು ಬಿಟ್ಟು ನಮ್ಮ ಹೆಲ್ತ್ ಸೆಕ್ಟರಲ್ಲಿ ಅಪೋಲೋ ಹೋಮ್ ಕೇರ್, KMC ಹಾಸ್ಪಿಟಲ್ಸ್, ಇಂದಿರಾ IVF ಅಂತ 14 ಬೇರೆ ಬೇರೆ ಪ್ರಸಿದ್ಧ ಹಾಸ್ಪಿಟಲ್ಸ್ಗಳು ಕೂಡ ಭಾಗಿಯಾಗ್ತಿದ್ದಾರೆ ನಮ್ಮ ಉದ್ಯೋಗ ಮೇಳಕ್ಕೆ. ನಮ್ಮ ಸೇಲ್ಸ್ ಆ್ಯಂಡ್ ರಿಟೇಲಲ್ಲಿ ಮುಖ್ಯವಾಗಿ ಕಲ್ಟ್ ಫಿಟ್, ಅಲಂಬಿಕ್, ಬ್ಲೂ ಸ್ಟೋನ್ ಜ್ಯುವೆಲ್ರಿ, ಮಲಬಾರ್ ಗೋಲ್ಡ್, ಅಲುಕಾ, ಸ್ಟ್ರಿಪ್ ಫ್ಯಾಕ್ಟ್ರಿ ಅಂತ 37 ಬೇರೆ ಬೇರೆ ಸೇಲ್ಸ್ಗೆ ಕಂಪನೀಸ್ 3367 ಜಾಬ್ ಓಪನಿಂಗ್ಸ್ ಅವರು ನೀಡ್ತಿದ್ದಾರೆ. ಬ್ಯಾಂಕಿಂಗ್ಗೆ ಸಂಬಂಧಪಟ್ಟ 1808 ಆಪರ್ಚುನಿಟಿಗಳು ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. 2.5 ಲಕ್ಷದಿಂದ 7 ಲಕ್ಷ ತನಕ ಈ ಕಂಪನಿಗಳು ನೀಡ್ತಿದ್ದಾರೆ. ಸೊ ಇಲ್ಲಿ ಕೂಡ ಬೇಕಾದಷ್ಟು ನಮಗೆ ಆಪರ್ಚುನಿಟೀಸ್ ನಮಗೆ ಕಾಣಲಿಕ್ಕೆ ಸಿಗ್ತಿದೆ. ಉಜ್ಜೀವನ್ ಸ್ಮಾಲ್ ಫಿನಾನ್ಸ್, ಇಂಡಸ್ಇಂಡ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಪೇಟಿಎಂ, ಸುರೋದಯ್ ಸ್ಮಾಲ್ ಫಿನಾನ್ಸ್ ಇಂಥ ಸುಮಾರು ಬ್ಯಾಂಕಿಂಗ್ಗೆ ಸಂಬಂಧಪಟ್ಟ ಕಂಪನಿಗಳು ಕಾಣಲಿಕ್ಕೆ ಸಿಗ್ತಾ ಉಂಟು. ಆಡಿಟಿಂಗ್ ಮತ್ತು ಫಿನಾನ್ಸ್ಗೆ ಸಂಬಂಧಪಟ್ಟ ಕಂಪನಿ EXL ಮತ್ತು ಕೋರ್ಸೆರೋ ಗ್ಲೋಬಲ್ ಅಂತ, ಇವರು ಕೂಡ 4 ಲಕ್ಷ ತನಕ ಇವರು ಸಂಬಳ ನೀಡ್ತಿದ್ದಾರೆ ಅಲ್ಲಿ ಕಂಪನಿಯಲ್ಲಿ. ಈ ವರ್ಷ ನಮ್ಮ ಮೀಡಿಯಾ ಕಂಪನಿಗಳು ಕೂಡ ಭಾರಿ ಒತ್ತು ಕೊಟ್ಟಿದ್ದಾರೆ ಆಳ್ವಾಸ್ ಪ್ರಗತಿಗೆ. ನಾನು ಪ್ರತಿ ಬಾರಿ ನಿಮ್ಮ ಮುಖಾಂತರ ನಾನು ಕೇಳ್ತಾ ಇದ್ದೆ, ಈ ವರ್ಷ ನನಗೆ ಭಾರಿ ಒಂದು ಖುಷಿಯ ಸಂಗತಿ ಏನು ಹೇಳಿದ್ರೆ, ಸುಮಾರು ಮೀಡಿಯಾ ಕಂಪನಿಗಳು ನಮ್ಮ ಟೈಮ್ಸ್ ಇರಲಿ, ಮತ್ತು ವಿಜಯ ಕರ್ನಾಟಕ, ಹೊಸದಿಗಂಧ, ಪೊಲಿಟಿಕಲ್ 360, ವಾರ್ತಾ ಭಾರತಿ, ದಾಜಿ ವರ್ಲ್ಡ್, ಇದೆಲ್ಲ ಕಂಪನಿಗಳು ಕೂಡ ಈ ಸಲ ಆಳ್ವಾಸ್ ಪ್ರಗತಿಯಲ್ಲಿ ಶಾಮೀಲಾಗೋದು ನನಗೆ ಭಾರಿ ಖುಷಿಯ ವಿಷಯ ಸಂದರ್ಭ. ಹಾಗೆ ಸಿವಿಲ್ ಉದ್ಯೋಗಗಳು, ಸಿವಿಲಲ್ಲಿ ಕೂಡ ಸುಮಾರು ಉದ್ಯೋಗಗಳು ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ಎಕ್ಸ್ಪರ್ಟೈಸ್, ಅಲ್ಟ್ರಾಟೆಕ್, ಹ್ಯಾಮರ್ ಆ್ಯಂಡ್ ನೇಲ್, ಸ್ಟ್ರೇಕಾನ್ ಇಂಥ ಕಂಪನಿಗಳು ಸಿವಿಲ್ ಓಪನಿಂಗ್ಸ್ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ BHM ಮತ್ತು ಹೋಟೆಲ್ ಅಲ್ಲಿರುವ ಕಂಟ್ರಿ ಇನ್ ಸೂಟ್ಸ್, ರ್ಯಾಡಿಸನ್, ಅವತಾರ್ ಹೋಟೆಲ್ ಇವರು ಕೂಡ ಜಾಸ್ತಿ ಬರ್ತಾ ಇದ್ದಾರೆ. ಇಂಡಿಗೋ ಏರ್ಲೈನ್ಸ್ದು ಗ್ರೌಂಡ್ ಇದಕ್ಕೆ ಕಂಪನಿ ಬರ್ತಿದೆ. ಸೊ ಅಲ್ಲಿ ಕೂಡ ಬೇಕಾದಷ್ಟು ಆಪರ್ಚುನಿಟೀಸ್ ಉಂಟು. ಈವನ್ ಅದು ಬೆಂಗಳೂರಲ್ಲಿರ್ಬೋದು, ನಮ್ಮ ಮಂಗಳೂರಲ್ಲಿರ್ಬೋದು, ಬೆಳಗಾವಿಯಲ್ಲಿರ್ಬೋದು, ಇಂಥ ಬೇರೆ ಬೇರೆ ಕಡೆಗಳಲ್ಲಿ ಇಂಡಿಗೋ ಅವರ ಗ್ರೌಂಡ್ ಸ್ಟಾಫಿಗೆ ಅವರು ಬರ್ತಿದ್ದಾರೆ. ನನ್ನ
ಬೇಸಿಕ್ ಎಕ್ಸ್ಪೆಕ್ಟೇಷನ್ ಏನು ಹೇಳಿದ್ರೆ WWW ಆಳ್ವಾಸ್ ಪ್ರಗತಿಗೆ ರಿಜಿಸ್ಟರ್ ಮಾಡಿ. ನಾನು ಈಗಲೂ ನೋಡ್ತಿದ್ದೇನೆ ಆಲ್ಮೋಸ್ಟ್ ಒಂದು 6,500 ರಿಜಿಸ್ಟ್ರೇಷನ್ ಆಗಿದೆ ಈಗ. ಲಾಸ್ಟ್ ಆಗುವಾಗ ಲಾಸ್ಟ್ 2 ದಿನ ಇರುವಾಗ ಸುಮಾರು ರಿಜಿಸ್ಟ್ರೇಷನ್ ನಾವು ನೋಡ್ತೇವೆ. ನಾನಿದು ರಿಜಿಸ್ಟ್ರೇಷನ್ ಯಾಕೆ ಎಕ್ಸ್ಪೆಕ್ಟ್ ಮಾಡೋದು ಹೇಳಿದ್ರೆ ಥ್ರೂಔಟ್ ದ ಇಯರ್ 365 ದಿನ ಆಳ್ವಾಸ್ ಪ್ರಗತಿ ಟೀಮ್ ನಮಗೆ ಬೇರೆ ಬೇರೆ ಕಡೆಯಿಂದ ಇಂಥ ಮಾಹಿತಿಗಳು ಬೇರೆ ಬೇರೆ ಆಪರ್ಚುನಿಟೀಸ್ ಬರ್ತಾ ಇರ್ತದೆ. ನಾವು ಯಾವತ್ತಿಗೂ ಇದನ್ನು ಕಮರ್ಷಿಯಲ್ ದೃಷ್ಟಿಯಲ್ಲಿ ನಾವು ಮಾಡಲಿಲ್ಲ. ನನಗೆ ಭಾರಿ ಒಂದು ಸಂತೋಷದ ವಿಷಯ, ಯಾವತ್ತಿಗೂ ಉದ್ಯೋಗ ಮೇಳ ಆಗಲಿ ನಮ್ಮ ಪ್ಲೇಸ್ಮೆಂಟ್ನ ಬೇರೆ ಬೇರೆ ಕೆಲಸ ಏನು ಮಾಡ್ತೇವೆ ಇದು ಯಾವತ್ತಿಗೂ ಕಮರ್ಷಿಯಲ್ ಆಗಲಿಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಹೇಳಿದ್ರೆ ಇಂಥ ಡೇಟಾಬೇಸ್ ನಮ್ಮ ಕೈಯಲ್ಲಿರುವಾಗ ನಾವು ಯಾವಾಗ ಕಂಪನಿಗೆ ರಿಕ್ವೈರ್ಮೆಂಟ್ ಇರ್ತದೆ, ಎಷ್ಟು ಜನರು ರಿಲೊಕೇಟ್ ಮಾಡಲಿಕ್ಕೆ ಆಸಕ್ತರಿದ್ದಾರೆ, ಎಷ್ಟು ಜನರು ನೈಟ್ ಶಿಫ್ಟ್ಗೆ ವರ್ಕ್ ಮಾಡಲಿಕ್ಕೆ ರೆಡಿ ಇದ್ದಾರೆ, ಅವ್ರು ಎಷ್ಟು ಜನ ಗಲ್ಫ್ ಈಗ ಫಾರಿನ್ ಕಂಟ್ರೀಸ್ಗೆ ಹೋಗಲಿಕ್ಕೆ ರೆಡಿ ಇದ್ದಾರೆ, ಏನಾದರೂ ಒಂದು ಸ್ಕಿಲ್ ಸೆಟ್ಸ್ ಈಗ ಫ್ರೆಂಚ್ ಕಲ್ತವರು, ಇಂಥದ್ದು ಎಲ್ಲ ಕೂಡ ಡೇಟಾಬೇಸ್ ನಮ್ಮಲ್ಲಿ ಇರುವ ಕಾರಣ ನಾರ್ಮಲಿ ಕಂಪನಿ ಎಕ್ಸ್ಪೆಕ್ಟೇಷನ್ ಇರುವಾಗ ನಾವು ಈ ಎಲ್ಲದೂ ಕೂಡ ಅವರಿಗೆ ಕಳಿಸ್ತಾ ಇರ್ತೇವೆ. ಬೇಸಿಕ್ಲಿ 365 ಡೇಸ್ ಕಂಪನಿ ರಿಕ್ವೈರ್ಮೆಂಟ್ ಈ ಸಲನೇ ಬರಬೇಕಂತೆಲ್ಲ ಥ್ರೂಔಟ್ ದ ಇಯರ್ ಇರ್ತದೆ. ಸೊ ಈ ಡೇಟಾಬೇಸ್ ನಮಗೆ ಭಾರಿ ಹೆಲ್ಪ್ ಆಗ್ತದೆ. ಮಕ್ಕಳಿಗೆ ಸುಮಾರು ರೀತಿಯಲ್ಲಿ ನಮ್ಮ ಕಡೆಯಿಂದ ಈ ಕಂಪನಿಗೆ ಆ ಲಿಸ್ಟ್ ಹೋಗುವಾಗ ಅವರಿಗೆ ಇಂಥ ಕಾಲ್ಸ್ ಎಲ್ಲ ಬರ್ತಾ ಇರ್ತದೆ. ಸೊ ಅದು ಕೂಡ ಅದಕ್ಕೆ ಒತ್ತು ಕೊಡಬೇಕು. ನಾನು ಯಾಕೆ ಹೇಳಿದರೆ ಈ ಆನ್ಲೈನ್ ರಿಜಿಸ್ಟ್ರೇಷನ್ ಒತ್ತು ಕೊಡುವಾಗ ನನಗೆ ಗೊತ್ತುಂಟು ಅವರು ಸೈಟ್ ನೋಡ್ತಾ ಇದ್ದಾರೆ ಅಂತ. ಸೈಟ್ ನೋಡಿದರೆ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಫಸ್ಟ್ ಕಂಪನಿಯಿಂದ ರಿಜಿಸ್ಟರ್ ಆಗಿಂದ ಇನ್ನೂವರೆಗೆ ಎಲ್ಲ ಕಂಪನೀಸ್ ಕೂಡ ಯಾವುದು ರಿಜಿಸ್ಟರ್ ಆಗಿದೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅದರಲ್ಲಿ ಲಭ್ಯವಿದೆ. ಸೊ ಅದನ್ನು ಅವರು ಕರೆಕ್ಟ್ ಅದನ್ನು ಯುಟಿಲೈಸ್ ಮಾಡಬೇಕಂತ ನಾನು ಕೇಳ್ತಿದ್ದೇನೆ. ಸೊ ITI ಮಕ್ಕಳಿಗೆ ಮತ್ತು ಕೆಲವು ಕಡೆ ನಾವು ಬಸ್ ಕೊಡ್ತಿದ್ದೇವೆ. ನಿನ್ನೆ ಕೂಡ ಒಂದು ಸಭೆ ಮಂಗಳೂರಲ್ಲಿ ಕೂಡ ನಡೀತು. ವೇದವ್ಯಾಸ್ ಕಾಮತ್ ಅವರು ನಡೆಸಿದರು ಆ ಸಭೆ. ಅಲ್ಲಿ ಕೂಡ ಒಂದು ವಿಶೇಷವಾಗಿ ಎಲ್ಲಿಯಾದರೂ ಫ್ರೀ ಬಸ್ಸನ್ನು ಕೊಡಬೇಕಿದ್ರೆ ನಾವು ಈಗ ಪುತ್ತೂರಲ್ಲಿ ಆಲ್ರೆಡಿ ಅಲ್ಲಿಯ ಶಾಸಕರು ಅಶೋಕ್ ರೈ ಅವರೊಟ್ಟಿಗೆ ಮಾತಾಡಿದ್ದೇವೆ. ಅವರು ಕೂಡ ಅಲ್ಲಿ ಕಳಿಸ್ಬೇಕಂತ ಹೇಳಿದ್ದಾರೆ. ಬೆಳ್ತಂಗಡಿಯಲ್ಲಿ ಕೂಡ ನಾವು ಬಸ್ ಕೊಡ್ತಿದ್ದೇವೆ. ಕೆಲವೆಲ್ಲ ನರ್ಸಿಂಗ್ ಕಾಲೇಜ್ಗೆ ಕೂಡ ನರ್ಸಿಂಗ್ ಮತ್ತು ITI ಕಾಲೇಜಸ್ಗೆ ಕೆಲವೆಲ್ಲ ಕೇಳಿದವರಿಗೆ ನಾವು ಬಸ್ ಎಲ್ಲ ನೀಡ್ತಿದ್ದೇವೆ. 5 ತಾರೀಕಿಂದ ಅಕೊಮಡೇಷನ್ ನಾವು ಕೊಡ್ತಿದ್ದೇವೆ. ನಾವು ಆಲ್ರೆಡಿ ಅದಕ್ಕೆ ಒಂದು ಆಲ್ಮೋಸ್ಟ್ 1,500 ಅಕೊಮಡೇಷನನ್ನು ಅಲ್ಲಿ ಆಲ್ರೆಡಿ ರೆಡಿ ಮಾಡಿದ್ದೇವೆ. ನಾವು ಇದನ್ನು ಬಿಟ್ಟು ಕಂಪಲ್ಸರಿ ಆನ್ಲೈನ್ ಮಾಡಬೇಕಂತ ನಾವು ಕೇಳ್ತಿದ್ದೇವೆ. ಆದರೂ ಮಕ್ಕಳು ನೇರವಾಗಿ ಬಂದರೆ ಕೂಡ ಅಲ್ಲಿ ಕೂಡ ಸ್ಪಾಟ್ ರಿಜಿಸ್ಟ್ರೇಷನ್ ಅವೈಲೇಬಲ್ ಇದ್ದಂತ ನಿಮ್ಮ ಮುಖಾಂತರ ನಾನು ಹೇಳ್ತಿದ್ದೇನೆ. ಮಕ್ಕಳ ಇಂಟ್ರೆಸ್ಟ್ ನನಗೆ ಜಾಸ್ತಿ ಕಾಣ್ತಿದೆ. ನಾವು ಪರ್ಪಸ್ಲಿ ನಾವು ಅಕ್ಟೋಬರ್ಗೆ ಯಾಕೆ ಮಾಡೋದು ಹೇಳಿದರೆ ಎಲ್ಲ ಮಕ್ಕಳು ಯಾರಿಗೆಲ್ಲ PG ಮಾಡಬೇಕು ಅವರೆಲ್ಲ ಹೋಗಬೇಕು. ಯಾಕೆ ಹೇಳಿದರೆ ಇದು ಏನಾಗ್ತದೆ, ಒಂದು ಟೈಮ್ ಪಾಸ್ಗೆ ಬರುವವರು ನ್ಯಾಚುರಲಿ ಆ ಕಂಪನಿ ಒಂದು ಉದ್ದೇಶ ಇಟ್ಕೊಂಡು ಬರ್ತಾರೆ. ಯಾರು ಕೂಡ ಇಲ್ಲಿ ಸೈಟ್ ಸೀಯಿಂಗ್ಗೆ ಬರೋದಿಲ್ಲ, ಯಾರು ಕೂಡ ಇಲ್ಲಿ ಊಟಕ್ಕೆ ಬರೋದಿಲ್ಲ. ನಾವು ಎಷ್ಟು ಕೂಡ ಪ್ರೀತಿ ಕೊಟ್ಟರೆ ಕೂಡ ಅವರ ಬೇಸಿಕ್ಲಿ ಇರೋದು ನಂಬರ್ಸ್. ಅವರಿಗೆ ಬೇಸಿಕ್ಲಿ ಮ್ಯಾಕ್ಸಿಮಮ್ ಜನ ಅವರಲ್ಲಿ ಸಿಲೆಕ್ಟ್ ಆಗಬೇಕು, ಆ ಉದ್ದೇಶದಲ್ಲಿ ಅವ್ರು ಬರೋದು. ನನ್ನ ಎಕ್ಸ್ಪೆಕ್ಟೇಷನ್ ಏನು ಹೇಳಿದ್ರೆ ಒಂದ್ಸಲ ಜಾಬ್ ಸಿಕ್ಕಾದ ನಂತರ ದಯವಿಟ್ಟು ನೀವು ಆ ಜಾಬ್ಗೆ ವೇಟೇಜ್ ಕೊಡಿ. ನೀವು ಕೂಡ ಅಲ್ಲಿಗೆ ಹೋಗಿ, ಅಲ್ಲಿ ಹೋದರೆ ಮಾತ್ರ ನಿಮಗೆ ಅದರ ಪ್ರಯೋಜನ ಸಿಗ್ತದೆ ಅಂತ ಹೇಳ್ತಿದ್ದೇನೆ. ಬರ್ಬೋದು 6 ಮತ್ತು 7 ತಾರೀಕಿಗೆ ನಮ್ಮ ಕಂಪ್ಲೀಟ್ ಸಿದ್ಧತೆಗಳು ನಡೆದಿದಂತೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.